ಗುರುವಾರದಲ್ಲಿ ಆಗಿದ್ದು ನೋಡಿ. ಗೋಡಂಬಿ ದ್ರಾಕ್ಷಿ ಖಾಲಿ ಆಗಿಬಿಟ್ಟಿತ್ತು. ಎಲ್ಲನ ಸ್ಟೋರ್ ಮಾಡಿ ಇಕ್ಕೋಣ ಅಂದ್ಬಿಟ್ಟು ಸ್ಟೋರ್ ಮಾಡ್ತಾಯಿದ್ದೆ. ನನ್ನ ಮಗಳು ಮ್ಯಾಗಿ ಬೇರೆ ಮಾಡಿಕೊಡು ಅಂತ ಇದ್ಲು. ಅವಳನ್ನೇ ಮಾಡ್ಕೊಂಡು ತಿನ್ನಿ ಅಂದ್ಬಿಟ್ಟು ಬಿಸಿನೀರು ಇಕ್ಬಿಟ್ಟು ಬಂದೆ. ನೋಡಿ ಎಲ್ಲ ಸ್ಟೋರ್ ಮಾಡ್ತಾಯಿದ್ದೀನಿ. ಎಲ್ಲ ಒಂದೊಂದು ಹಾಕ್ತಾಯಿದ್ದೀನಿ. ಗೋಡಂಬಿ ದ್ರಾಕ್ಷಿ ಇದ್ದರೆ ನಮ್ಮ ಮಕ್ಕಳು ತಿಂತಾರೆ. ಒಳಗಡೆ ಇಕ್ಬಿಟ್ರೆ ಗೊತ್ತಾಗಲ್ಲ. ಡಬ್ಬಕ್ಕೆ ಹಾಕಿ ಮಡಗಿದ್ರೆ ಹೋಗಿ ಬಂದು ತಿನ್ನೋಕಾರ ತಿಂತಾರೆ. ಒಳಗಡೆ ಇಕ್ಬಿಟ್ರೆ ಕವರೆಲ್ಲ ಹಂಗೆ ಇರುತ್ತೆ, ತಿನ್ನೋದೇ ಇಲ್ಲ. ಹಿಂಗಿದ್ರೆ ಎರಡು ಮೂರು ತಗೊಂಡು ತಿಂತಾರೆ. ಅದಕ್ಕೆ ನಾನು ಬಾಕ್ಸ್ಗೆ ಹಾಕಿ ಮಡಗ್ಬಿಡ್ತೀನಿ, ಯಾವಾಗಾರ ತಿನ್ನಲಿ ಅಂದ್ಬಿಟ್ಟು. ಅವ್ರಿಗೆ ಹೇಳಿ ತಿನ್ಸೋಕ್ಕಾಗಲ್ಲ ಅಲ್ವ ಮಕ್ಳುಗಳ್ಗೆ. ಹಿಂಗೆ ಹಾಕಿ ಮಾಡಿಬಿಟ್ರೆ ಅವರೇ ತೊಗೊಂಡು ತಿಂತಾರೆ. ಸ್ವಲ್ಪ ಮಿಕ್ತಲ್ವ, ಅದನ್ನ ಸ್ಟೋರ್ ಮಾಡಿ ಇಕ್ಬಿಡೋಣ ಅಂದ್ಬಿಟ್ಟು ಸ್ಟೋರ್ ಮಾಡಿ ಇಕ್ತಿದ್ದೀನಿ. ಬೇಕಾಗಿ ಇಕ್ಬಿಟ್ಟಿರ್ತೀನಿ. ನಮ್ಮ ಮಕ್ಳು ಯಾವಾಗಾರ ತಿನ್ನಲಿ, ಹಾಕೊಂಡು ಖಾಲಿ ಆದಾಗ ಹಾಕೊಂಡು ತಿನ್ನೋದು ಮಾಡ್ತಾರೆ. ಅದಕ್ಕೆ ಸ್ಟೋರ್ ಮಾಡಿ ಇಕ್ತಾಯಿದ್ದೀನಿ. ಈ ಥರ ಎಲ್ಲಿ ಮಾಡಿಕ್ಕಿದ್ರೆ ಕಣ್ಣು ಕಾಣುತ್ತೆ, ತಿಂತಾರೆ. ಇಲ್ಲ ತಿನ್ನೋದೇ ಇಲ್ಲ. ಮ್ಯಾಗಿ ಮಾಡೋಣ ಅಂದ್ಬಿಟ್ಟು ಮ್ಯಾಗಿಗಳನ್ನ ಪಾಕೆಟ್ ಹೊಡೆದು ಹಾಕ್ತಾಯಿದ್ದೀನಿ. ಒಂದೊಂದು ಮ್ಯಾಗಿ ಮಾಡಿಕೊಡು ಅಂದ್ಲು ನನ್ನ ಮಗಳು. ಅದಕ್ಕೆ ಮಾಡಿಕೊಡೋಣ ಅಂದ್ಬಿಟ್ಟು ಹಾಕ್ತೆ. ಬೇಯೋಕ್ಕೆ ಬಿಡ್ತಾಯಿಲ್ಲ ನನ್ನ ಮಗಳು. ಗಲಾಟೆ ಮಾಡ್ತಿದ್ದಾಳೆ ಬೇಕು ಅಂತ. ನಾನು ಮ್ಯಾಗಿ ಕಂಡ್ರೆ ತುಂಬ ಇಷ್ಟ. ಈ ಥರ ಬೇಯಿಸ್ತಾ ಇದ್ದೀನಿ. ಬಿಸಿನೀರು ಹಾಕ್ಬಿಟ್ಟು ಕೈ ಅಲ್ಲಾಡಿಸ್ತಾ ಇರ್ತೀನಿ. ನನ್ನ ಮಗಳು ಬಿಡೋದೇ ಇಲ್ಲ. ತಿನ್ನಬೇಕು ಅಂತ ಆಟ ಮಾಡ್ತಿದ್ದಾಳೆ. ಮ್ಯಾಗಿನ ಮಾಡೋಕ್ಕಿಂತ ಬಿಡೋಲ್ಲ. ಮೊದಲೇ ಮಾಡಿದರೂ ಆಗಿತ್ತು, ನಾನು ಮಾಡಲೇ ಇಲ್ಲ. ಟೈಮು ಸಿಕ್ಕಲ್ದೇ ಹೋಯ್ತು. ನೋಡಿ ಪ್ಯಾಕೆಟ್ ಓಪನ್ ಮಾಡ್ತಿದ್ದಾಳೆ. ಹಳೆ ಮಸಾಲೆ ಪೌಡ್ರೆಲ್ಲ ಹಾಕ್ತಾಯಿದ್ದಾಳೆ ಮ್ಯಾಗಿಗೆ. ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದಾಳೆ. ಅವ್ರಿಗೆ ತುಂಬ ಇಷ್ಟ ಮ್ಯಾಗಿ ಅಂದರೆ. ಈ ಥರ ಬೇಯಿಸ್ತಾ ಇದ್ದೀನಿ. ನೋಡಿ ಈ ಥರ ಜೋಳದಿತ್ತು, ಜೋಳನ ಬೇಯಿಸೋಣ ಅಂದ್ಬಿಟ್ಟು ತಪ್ಪಲೆಗೆ ಹಾಕ್ತಾಯಿದ್ದೆ. ಈ ಥರ ಹಾಕ್ಬಿಟ್ಟು ಒಂದು ಕಡೆಗೆ ಇಕ್ತೆ. ಅದು ಬೇರೆ ಸಿಡಿತಾ ಇತ್ತು. ನನ್ನ ಮಗಳು ಬೇರೆ ಬಡ್ಕೊತಾ ಇದ್ಲು, ಸಿಡಿತಾ ಇದೆ ನಮ್ಮ ಅಕ್ಕ ಇರುತ್ತೆ ಅಂತ. ಅದ್ರ ಮೇಲೆ ಪ್ಲೇಟ್ ಮುಚ್ಚೆ ಸಿಡ್ತಾ ಇರಲಿಲ್ಲ. ಆಮೇಲೆ ಮ್ಯಾಗಿ ಹಾಕ್ಕೊಂಡು ತಿನ್ನು ನೀನು ಆಯಿತು ಅಂದ್ಬಿಟ್ಟು ಮ್ಯಾಗಿ ಹಾಕ್ಕೊಟ್ಟೆ. ಆಮೇಲೆ ನೋಡಿ ಈ ಥರ ಆಗ್ತು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಾನು ಹಾಕ್ಕೊಂಡು ನಾನು ತಿಂತಾಯಿದ್ದೀನಿ. ಕಮೆಂಟ್ ಮಾಡಿ.